ಕೊನೆ ಕಾರ್ತಿಕ ಸೋಮವಾರ ನಂಜುಂಡೇಶ್ವರನಿಗೆ ದೀಪದ ಹರಕೆ. ದೀಪ ಹಚ್ಚಿ ಹರಕೆ. ಹೌದು, ನಂಜುಂಡೇಶ್ವರನ ಭಕ್ತರಿಗೆ ಕಾರ್ತಿಕ ಮಾಸ ಅಂದರೆ ವಿಶೇಷ. ಅದರಲ್ಲೂ ಕಾರ್ತಿಕ ಮಾಸದ ಸೋಮವಾರ ಬಂತಂದರೆ ಸಾಕು, ಮುಂಜಾನೆಯೇ ದೇವಸ್ಥಾನದ ಮುಂದೆ ಹಾಜರಾಗುತ್ತಾರೆ. ತಮ್ಮ ಮನದ ಇಷ್ಟಾರ್ಥಗಳ ಈಡೇರಿಕೆ ಬೇಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಹೀಗೆ ಪ್ರಾರ್ಥಿಸಬೇಕಾದರೆ ದೀಪಗಳನ್ನು ಹಚ್ಚಿ ದೇವರ ಮೊರೆ ಹೋಗುತ್ತಾರೆ. ದೀಪದ ಹರಕೆ, ಏನಿದರ ವಿಶೇಷತೆ? ಪ್ರತಿ ವರ್ಷವೂ ಕಾರ್ತಿಕ ಸೋಮವಾರದಂದು ಭಕ್ತಾದಿಗಳು ನಂಜುಂಡೇಶ್ವರನಿಗೆ ಹರಕೆಯನ್ನು ತೀರಿಸಲು ಕಾರ್ತಿಕ ಮಾಸದ ದೀಪವನ್ನು ಹಚ್ಚುತ್ತಾರೆ. ಕಾರ್ತಿಕ ಮಾಸದ 4 ಸೋಮವಾರಗಳಂದು, ಅದರಲ್ಲೂ ಕೊನೆ ಕಾರ್ತಿಕ ಸೋಮವಾರದಂದು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ನಂಜನಗೂಡಿನ ನಂಜುಂಡೇಶ್ವರನಿಗೆ ಭಕ್ತರು ದೀಪವನ್ನು ಹಚ್ಚಿ ಹರಕೆಯನ್ನು ತೀರಿಸುತ್ತಾರೆ. ವಿವಿಧ ಬಗೆಯ ದೀಪಗಳು. ಕಾರ್ತಿಕ ಮಾಸದ ದೀಪವನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳು ಈಡೇರಿದರೆ ಮುಂದಿನ ವರ್ಷ ಮತ್ತೆ ಬಂದು ದೀಪ ಹಚ್ಚುವುದಾಗಿ ಭಕ್ತರು ಹರಕೆ ಹೊರುತ್ತಾರೆ. ಇನ್ನು ಇಲ್ಲಿ ಬೂದುಗುಂಬಳಕಾಯಿ ದೀಪ, ಬೆಲ್ಲದ ದೀಪ, ಮಣ್ಣಿನ ದೀಪಗಳಲ್ಲಿ ದೀಪವನ್ನು ಹಚ್ಚಿ ಇಡುತ್ತಾರೆ. ಈ ದೀಪದ ಹರಕೆ ತೀರಿಸಲು ಅಥವಾ ಹರಕೆ ಹೊತ್ತುಕೊಳ್ಳುವುದಕ್ಕಾಗಿಯೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಭಕ್ತರು ಕಾರ್ತಿಕ ಸೋಮವಾರದಂದು ನಂಜುಂಡೇಶ್ವರನ ಸನ್ನಿಧಾನಕ್ಕೆ ಆಗಮಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಐ ವಿಲ್ ಕನ್ನಡ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.